ಮಂಗಳೂರಿನ ಮಂಗಳ ಅಥ್ಲೀಟ್ ವತಿಯಿಂದ ನಗರದ ಮಂಗಳ ಸ್ಟೇಡಿಯಂನಲ್ಲಿ 1 ತಿಂಗಳ ಕಾಲ ಉಚಿತವಾಗಿ ನಡೆದ ರೈಸಿಂಗ್ ಚಾಂಪಿಯನ್ಸ್ ಸಮ್ಮರ್ ಅಥ್ಲೆಟಿಕ್ ಕ್ಯಾಂಪ್ನ ಸಮಾರೋಪ ಸಮಾರಂಭವು ಯಶಸ್ವಿಯಾಗಿ ನಡೆಯಿತು. ಸುಮಾರು 300ಕ್ಕೂ ಅಧಿಕ ಮಕ್ಕಳು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ಮಂಗಳ ಅಥ್ಲೀಟ್ ವತಿಯಿಂದ ಮಂಗಳೂರಿನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ದಕ್ಷಿಣ ಕನ್ನಡ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ ಕೋಚ್ ದಿನೇಶ್ ಕುಂದರ್ ಅವರ ಮುಂದಾಳತ್ವದಲ್ಲಿ ಉಚಿತವಾಗಿ 1 ತಿಂಗಳ ಕಾಲ ರೈಸಿಂಗ್ ಚಾಂಪಿಯನ್ಸ್ ಕ್ಯಾಂಪ್ ಯಶಸ್ವಿಯಾಗಿ ನಡೆಯಿತು. ನಗರದ ಮಂಗಳ ಸ್ಟೇಡಿಯಂನಲ್ಲಿ ಸಂಜೆ ಸಮಯದಲ್ಲಿ ತರಬೇತಿ ಹಾಗೂ ಪ್ರತಿ ಭಾನುವಾರ ಬೆಳಗ್ಗಿನ ಸಮಯದಲ್ಲಿ ಬೀಚ್ನಲ್ಲಿ ಬೀಚ್ ವರ್ಕೌಟ್ ಅನ್ನು ಹಮ್ಮಿಕೊಳ್ಳುತ್ತಿದ್ರು. ಮಕ್ಕಳು ಈ ಶಿಬಿರದಲ್ಲಿ ಉತ್ಸಾಹದಿಂದಲೇ ಪಾಲ್ಗೊಳ್ಳುತ್ತಿದ್ರು. ಇದರ ಜೊತೆಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರಗಳಾದ ಹಾಲು, ಮೊಟ್ಟೆ, ಹಣ್ಣುಗಳನ್ನು ನೀಡಲಾಗುತ್ತಿತ್ತು. ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ನಮ್ಮ ರಾಜ್ಯದಲ್ಲಿ ಕ್ರೀಡೆಗೆ ವಿಶೇಷ ಒತ್ತು ನೀಡುವ ಕೆಲಸ ಆಗಬೇಕಿದೆ. ಆ ಮೂಲಕ ನಮ್ಮ ಮಕ್ಕಳು ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತಾಗಬೇಕು. ಮಂಗಳ ಕ್ರೀಡಾಂಗಣದಲ್ಲಿ ಅಥ್ಲೆಟಿಕ್ಸ್ ಕ್ಯಾಂಪ್ ಆಯೋಜಿಸಿರುವುದು ಅಭೂತಪೂರ್ವ ಮತ್ತು ಭಾವನಾತ್ಮಕವಾದ ಕಾರ್ಯಕ್ರಮ ಎಂದರು. ಹಿರಿಯರೊಂದು ಬಹಳ ಸುಂದರವಾಗಿ ಹೇಳಿದಂಥ ವಾಕ್ಯ ಇದೆ, ಸೋತ್ಸಾಹಾನಂ ನಾಸ್ತಿ ಅಸಾಧ್ಯಾಂ ನರಣಾಂ. ಅದರ ಅರ್ಥ ಏನು ಅಂತ ಕೇಳಿದರೆ, ಉತ್ಸಾಹಿ ಶಾಲಿಗಳಾದ ಮನುಷ್ಯರಿಗೆ ಅಸಾಧ್ಯವೆಂಬುದಿಲ್ಲ, ಅಸಾಧ್ಯವೆಂಬುದು ಇಲ್ಲವೇ ಇಲ್ಲ ಅಂತ ಹೇಳೋದು ಅರ್ಥ. ಇದರಲ್ಲಿ ಉತ್ಸಾಹಿ ಶಾಲಿಗಳಾದಂಥ ಮನುಷ್ಯರಿಂದ ಯಾರು? ನಾನು ಹೇಳಬೇಕು ಅಂತ ಹೇಳಿದ್ರೆ 100ಕ್ಕೆ 100 ಉತ್ಸಾಹಿ ಶಾಲಿಗಳಾದ ಮನುಷ್ಯ ಅಂತ ಹೇಳಿದರೆ ಅದು ದಿನೇಶ್ ಕುಂದರ್ ಅವರು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಉತ್ಸಾಹಿ ಶಾಲಿಗಳಾಗಿ ಅಂತ ನೀವು ಕೇಳಬಹುದು. ನಾನು ಬಾಲ್ಯದಲ್ಲಿ ಇದೇ ಕೆನರಾ ಹೈಸ್ಕೂಲಿಗೆ ಹೋಗ್ತಾ ಇರುವಾಗ, ಮಣ್ಣಗುಡ್ಡೆ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗ್ತಾ ಇರುವಾಗ, ತದನಂತರ ಕೆನರಾ ಕಾಲೇಜು, ಗೋಕರ್ಣನಾಥೇಶ್ವರ ಕಾಲೇಜು ಎಲ್ಲ ಕಾಲೇಜಿನಲ್ಲಿ ಶಿಕ್ಷಣ ಪಡಿತಾ ಇರುವಂಥ ಸಂದರ್ಭದಲ್ಲಿ ಅವತ್ತಿನ ದಿನದಿಂದ ನಾನು ನೋಡಿದಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ದಿನೇಶ್ ಅಣ್ಣ. ಅವತ್ತಿನಿಂದ ನಾನು ಸದಾನಂದ ಶೆಟ್ಟರು ಹೇಳಿದರು, ಅವರು ಭಾಳ ನನಗಿಂತ ಭಾಳ ತುಂಬ ವಯಸ್ಸಿನಿಂದ ಅವರು ಹಿರಿಯರವರು. ಆದರೆ ನಾನು ಶಾಲೆಯಲ್ಲಿರುವಾಗದಿಂದ ಆವಾಗ ನಾವು ನೋಡ್ತಾ ಇದ್ವಿ, ದಿನೇಶ್ ಅಣ್ಣ ಇಲ್ಲಿ ಬಂದು 100 ಮಕ್ಕಳಿಗೆ ತಯಾರು ಮಾಡುವಂಥ ಕೆಲಸ ಕಾರ್ಯಕ್ರಮ. ಆವಾಗ ನಮಗೆ ಕೂಡ ಅದರ ಸೀರಿಯಸ್ನೆಸ್ ಇಲ್ಲ. ನಾವು ನೋಡ್ತಿದ್ವಿ, ಈ ದಿನೇಶ್ ಅಣ್ಣಗೆ ಬೇತೆ ಬೇಲೆ ಇಜ್ಜಿ ನಮ್ಮ ಮನಸ್ಸಿನಲ್ಲಿ ಕಾಣ್ತಾ ಇತ್ತು. ಅವರು ಮಕ್ಕಳಿಗೆ ತಯಾರು ಮಾಡ್ತಾಯಿದ್ರು, ನಾವು ಎಣಿಸ್ಕೊಳ್ಳೋದು ಮೇರೆ ಬೇತೆ ಬೇಲೆ ಇಜ್ಜಿ, ನಮ್ಮಷ್ಟಕ್ಕೆ ನಾವು ಮಕ್ಕಳು, ನಾವು ಕಾಲೇಜಿಗೆ ಹೋಗುವಂಥದ್ದು. ಆದರೂ ತದನಂತರದ ದಿನಗಳಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಕೊಡುಗೆ ಕೊಟ್ಟಂಥ ಬಹಳ ದೊಡ್ಡ ದೊಡ್ಡ ಕ್ರೀಡಾಪಟುಗಳು ನಮ್ಮ ಜಿಲ್ಲೆಯಿಂದ ಹೊರಹೊಮ್ಮಿ ಬಂದಾಗ ಗೊತ್ತಾಯಿತು ದಿನೇಶ್ ಕುಂದರ್ ಅವರ ಕೊಡುಗೆಗಳು ಏನು ಅಂತ ಹೇಳೋದು ಗೊತ್ತಾಯಿತು. ಹಾಗಾಗಿ ಅಂಥ ಕ್ರೀಡಾಪಟುಗಳು ಇವತ್ತು ನಮ್ಮ ಜಿಲ್ಲೆಯಿಂದ ಹೊರಹೊಮ್ಮಿ ಬರಬೇಕು ಅಂತೇಳಿ ಆದರೆ ಬಹಳ ದೊಡ್ಡ ರೀತಿಯಲ್ಲಿ ಅಥ್ಲೆಟಿಕ್ಸ್ನ ವಿಭಾಗದಲ್ಲಿ ದಿನೇಶ್ ಕುಂದರ್ ಅವರ ಒಂದು ಅಗ್ರಮಾನ್ಯ ಸೇವೆಯನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಮಾಜಿ ಸಚಿವ ಅಭಯಚಂದ್ರ ಜೈನ್ ಅವರು ಮಾತನಾಡಿ, ಮಂಗಳ ಸ್ಟೇಡಿಯಂನಲ್ಲಿ ಸಮ್ಮರ್ ಅಥ್ಲೆಟಿಕ್ಸ್ ಕ್ಯಾಂಪ್ ಆಯೋಜಿಸಿರುವುದು ಶ್ಲಾಘನೀಯ ಕಾರ್ಯ. ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ಅತ್ಯುನ್ನತ ಸಾಧನೆ ಮಾಡಬೇಕು ಎಂದರೆ ಇಂತಹ ಶಿಬಿರಗಳಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಸುಂದರವಾದಂಥ ಒಂದು ಕಾರ್ಯಕ್ರಮ, ಬೇಸಿಗೆ ಶಿಬಿರ, ಯುವಕರನ್ನು ತಯಾರು ಮಾಡುವಂಥ ಒಂದು ಕಾರ್ಯಾಗಾರವನ್ನು ದಿನೇಶರು ಅಳವಡಿಸಿಕೊಂಡಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ನಮ್ಮ ಮಂಗಳ ಸ್ಟೇಡಿಯಮ್ಮನ್ನು ನೋಡುವಾಗ ಭಾಳ ಖುಷಿ ಆಗ್ತಾ ಇದೆ. ಇವತ್ತು ಭಾಳ ದೊಡ್ಡ ಕೆಲಸ ಇಲ್ಲಿ ಆಗಿದೆ ಎಂಬುದನ್ನು ಕೂಡ ವ್ಯಕ್ತಪಡಿಸುತ್ತಾ, ಇಲ್ಲಿ ನಾನು ಕ್ರೀಡಾ ಸಚಿವನಾಗಿರುವಂಥ ಸಂದರ್ಭದಲ್ಲಿ ಒಂದು ಸೇವೆ ಮಾಡುವಂಥ ದೊಡ್ಡ ಅವಕಾಶ ನನ್ನ ಪಾಲಿಗೆ ಆ ದಿನಗಳಲ್ಲಿ ಬಂದಿತ್ತು. 2016ರಲ್ಲಿ ಫೆಡರೇಷನ್ ಕಪ್ ಅಂತ ಇಡೀ ದೇಶದ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸನ್ನು ಮಂಗಳ ಸ್ಟೇಡಿಯಂನಲ್ಲಿ ಮಾಡಿಸುವಂಥ ಒಂದು ದೊಡ್ಡ
ನಿಮ್ಮೆಲ್ಲರ ಸಹಕಾರದಿಂದ ಆ ದಿನಗಳಲ್ಲಿ ಸಾಧ್ಯವಾಯಿತು ಎಂಬುದನ್ನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ಆ ದಿನಗಳಲ್ಲಿ ಮಂಗಳೂರಿನ ಎಲ್ಲ ದಾನಿಗಳ ಸಹಕಾರದಿಂದ ಮಂಗಳೂರಿನ ಬೋಳೂರಿನ ಮಾತಾ ಅಮೃತಾನಂದಮಯಿ ಶಾಲೆಯ ಕ್ಯಾಂಪಸ್ ನಿರ್ದೇಶಕರಾದ ಯತೀಶ್ ಬೈಕಂಪಾಡಿ ಅವರು ಮಾತನಾಡಿ, ಇಂತಹ ಸಮ್ಮರ್ ಕ್ಯಾಂಪ್ನಲ್ಲಿ ಭಾಗವಹಿಸಿದ್ದ ಮಕ್ಕಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಆಸ್ತಿಯಾಗಲಿ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಒಲಿಂಪಿಕ್ಸ್ಗಳಿಗೆ ನಮ್ಮ ಜಿಲ್ಲೆಯ ಮಕ್ಕಳು ಆಯ್ಕೆಯಾಗಲಿ. ಕೋಚ್ ದಿನೇಶ್ ಕುಂದರ್ ಅವರ ಮುಂದಾಳತ್ವದಲ್ಲಿ ಸಮ್ಮರ್ ಕ್ಯಾಂಪ್ ನಡೆಯುತ್ತಿದ್ದು, ಇಂತಹ ಕೋಚ್ಗಳಿಗೆ ರಾಷ್ಟ್ರಮಟ್ಟದ ಪ್ರಶಸ್ತಿಗಳು ಸಿಗುವಂತಾಗಲಿ ಎಂದು ಆಶಿಸಿದರು. ಇಂತಹ ಶಿಬಿರ ಇಷ್ಟು ಚಿಕ್ಕ ಮಕ್ಕಳಿಂದ ಏನು ಗೊತ್ತಿಲ್ಲದೆ ಮಕ್ಕಳನ್ನು ಕರ್ಕೊಂಡ್ಬಂದು ಒಂದು ಡಿಸಿಪ್ಲಿನಲ್ಲಿ ಆ ಚೌಕಟ್ಟಲ್ಲಿ ಇಟ್ಟು ಇಂಥ ಒಂದು ತಿಂಗಳವರೆಗೆ ಮಕ್ಕಳನ್ನು ಮಾಡಿದ ಆ ಒಂದು ಬದಲಾವಣೆ ಈಗಾಗಲೇ ಕಂಡಿದ್ದೇವೆ. ನಾನು ಆಗಾಗಲೇ ಹೆತ್ತವರಿಗೆ ಒಂದು ಹೇಳಿದ್ದೇನೆ, ಈ ಮಕ್ಕಳು 8ನೇ ತಾರೀಕು 9ನೇ ಕ್ಲಾಸ್ ಬಂದ ಕೂಡಲೇ ನಮ್ಗೆ ಸ್ವಲ್ಪ ದರ್ಶನ ಬರ್ತದೆ, 10th ಸ್ಟ್ಯಾಂಡರ್ಡ್ ಅಂತೇಳಿ ಎಲ್ಲ ಬಂದ್ ಮಾಡಿಬಿಡ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ಈ ಸೊತ್ತು ನಮ್ಮ ದಕ್ಷಿಣ ಕನ್ನಡದ ಒಂದು ದೊಡ್ಡ ಆಸ್ತಿ ಆಗಲಿ, ಅದಕ್ಕೆ ನಿಮ್ಮೆಲ್ಲರ ಕೈ ಜೋಡಣೆ ಬೇಕು. ಇದಕ್ಕೆ ಕಾರಣಕರ್ತಕ್ಕಂಥ ದಿನೇಶ್ ಕುಂದರ್ ಮತ್ತು ಅವರ ಎಲ್ಲ ತಂಡ, ದಯವಿಟ್ಟು ಎಲ್ಲರೂ ಜೋರಾಗಿ ಅವ್ರಿಗೆ ಒಂದು ಚಪ್ಪಾಳೆ ಕೊಡಬೇಕು. ಮತ್ತು ನನ್ನೊಂದು ಆಶಯ ಇದೆ, ಬಹುಶಃ ಮಂಗಳ ಅಥ್ಲೀಟ್ ಅವರು ಕೂಡ ಇದನ್ನು ಎಂಡೋರ್ಸ್ ಮಾಡ್ಬೋದು. ಈ ಡೆಡಿಕೇಶನ್ ಎಲ್ಲ ಮಕ್ಕಳು ನನ್ನ ಮಕ್ಕಳ ಹಾಗೆ ಅಂತ ನೋಡಿಕೊಂಡು ಮಕ್ಕಳನ್ನು ಅವರು ತಯಾರು ಮಾಡೋ ರೀತಿ ನಾನು ಭಾಳಷ್ಟು ವರ್ಷದಿಂದ ನೋಡಿದ್ದೇನೆ. ಅಂದರೆ ಇಂಥ ಒಂದು ಟ್ಯಾಲೆಂಟ್ ಹಾಗೆ ನಶಿಸಿ ಹೋಗಬಾರ್ದು. ನಾನು ನನ್ನದೊಂದು ಮನಸ್ಸಿದೆ, ದಯವಿಟ್ಟು ಅದೇನು ಆಗದೇ ಇರುವಂಥ ಕೆಲಸಗಳು ಏನಿಲ್ಲ. ನಮ್ಮಲ್ಲಿ ಇಂಥ ಒಂದು ತರಬೇತಿದಾರರಿಗೆ ಒಂದು ರಾಷ್ಟ್ರ ಮಟ್ಟದಲ್ಲೂ ಒಂದು ಅವಾರ್ಡ್ ಇದೆ, ದ್ರೋಣಾಚಾರ್ಯ ಅವಾರ್ಡ್ ಅಂತ. ಈ ಅವಾರ್ಡ್ ನಾನು ನೋಡಿದಾಗ ದಿನೇಶ್ ಕುಂದರ್ ಈಸ್ ದ ರೈಟ್ ಪರ್ಸನ್ ಟು ಗೆಟ್ ದಿಸ್ ಅವಾರ್ಡ್. ದಯವಿಟ್ಟು ಇದನ್ನು ನಾಮಿನೇಟ್ ಮಾಡೋ ಮೆಥಡ್ ನಾನು ಇಂಟರ್ನೆಟ್ಟಲ್ಲಿ ನೋಡಿದಾಗ ಭಾಳ ಹಿಂದಿನ ಒಂದು ಇನ್ಸಿಡೆಂಟ್ ಓದಿದ್ದೀನಿ. ಯಾವುದೋ ಒಂದು ಕೋಚ್ ಇದೇ ರೀತಿ ಟ್ರೈನ್ ಮಾಡಿದ್ವಿ. ನಮ್ಮ ದಿನೇಶ್ ಕುಂದರ್ ಇಬ್ಬರು ಒಲಿಂಪಿಯನ್ಸ್ನ ನಾವು ಟ್ರೈನ್ ಮಾಡಿದ್ದಾರೆ, ಪೂವಮ್ಮ ಮತ್ತು ಚಾಕೋ. ಉದ್ಯಮಿ ವಿನ್ಸೆಂಟ್ ಕುಟಿನ್ನ ಅವರು ಮಾತನಾಡಿ, ಕೋಚ್ ದಿನೇಶ್ ಕುಂದರ್ ಅವರಲ್ಲಿ ತರಬೇತಿ ಪಡೆದ ಅಥ್ಲೆಟ್ಸ್ಗಳು ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿರುವುದು ಹೆಮ್ಮೆಯ ವಿಚಾರ. ಇದೀಗ ಅಥ್ಲೆಟಿಕ್ಸ್ ಸಮ್ಮರ್ ಕ್ಯಾಂಪ್ ಆಯೋಜಿಸಿ ಮಕ್ಕಳನ್ನು ಅಥ್ಲೆಟಿಕ್ಸ್ನಲ್ಲಿ ಪಳಗಿಸುವ ಕಾರ್ಯವಾಗುತ್ತಿರುವುದು ಶ್ಲಾಘನೀಯ ಎಂದರು. ಆವಾಗದಿಂದ ಇವತ್ತಿನವರೆಗೂ ಅದೇ ಒಂದು ಜೋಶನ್ನು ಅವರು ಮೇಂಟೈನ್ ಮಾಡಿದ್ದಾರೆ. ಎಷ್ಟೋ ಜನರ ಅಥ್ಲೀಟ್ಗಳನ್ನು ಭಾರತದ ಒಂದು ಆ್ಯಕ್ಟಿವ್ ಪ್ರಜೆಯಾಗಿ ಅವರು ರೂಪಿಸಿದ್ದಾರೆ ಅಂತ ಮತ್ತು ಚಾಂಪಿಯನ್ ಆಗಿ ಮಾಡಿದ್ದಾರೆ ಅಂತ ಹೇಳಲು ನಾನು ಇಷ್ಟಪಡುತ್ತೇನೆ. ಅಥ್ಲೀಟ್ಗಳು ಅಂತ ಹೇಳುವಾಗ ಯಾವಾಗಲೂ ಒಂದು ಚುರುಕಾಗಿ ಇರಬೇಕಾಗಿದೆ ಮತ್ತು ಯಾವಾಗಲೂ ಎನರ್ಜೆಟಿಕ್ ಆಗಿ ಇರಬೇಕಾಗ್ತದೆ. ಎನರ್ಜೆಟಿಕ್ ಆಗಿ ಇಲ್ಲದಿದ್ದರೆ ಕಾಂಪಿಟಿಷನಲ್ಲಿ ಭಾಗವಹಿಸೋದು ಕಷ್ಟ. ಎನರ್ಜೆಟಿಕ್ ಆಗಿ ಇರಬೇಕಾದರೆ ನಾವು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕಾಗಿದೆ. ಈ ಭಾರತ ದೇಶದಲ್ಲಿ ಮ್ಯಾಲ್ನ್ಯೂಟ್ರಿಷನ್ನು ಸ್ವಲ್ಪ ಇಡೀ ಪ್ರಪಂಚದ ಅಂಕೆಯಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಈ ಮ್ಯಾಲ್ನ್ಯೂಟ್ರಿಷನ್ ಮತ್ತು ಮ್ಯಾಲ್ನ್ಯೂಟ್ರಿಷನನ್ನು ನಿವಾರಿಸಲು ಮತ್ತು ಅಥ್ಲೀಟ್ಗಳನ್ನು ರೂಪಿಸಲು ನಿಜವಾಗಲೂ ಮೊಟ್ಟೆಯು ಪ್ರಮುಖ ಪಾತ್ರ ವಹಿಸ್ತದೆ. ಇವತ್ತು ನಾನು NECC ನ್ಯಾಷನಲ್ ಎಗ್ ಕೋಆರ್ಡಿನೇಷನ್ ಕಮಿಟಿಯ ಪರವಾಗಿ ಸದಸ್ಯನಾಗಿ ನಾನು ನಿಮ್ಮ ಮುಂದೆ ಇದ್ದೇನೆ. ಲಾರೆನ್ಸ್ ಅವರು ನನಗೆ ಒಂದಿನ ಫೋನ್ ಮಾಡಿ ನಮ್ಮದು ಅಥ್ಲೀಟ್ ಒಂದು ಬೇಸಿಗೆ ಶಿಬಿರವನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ವಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಂಗಳ ಅಥ್ಲೆಟಿಕ್ಸ್ ಕ್ಲಬ್ನ ಅಧ್ಯಕ್ಷರು ಖ್ಯಾತ ಉದ್ಯಮಿ ಎ ಸದಾನಂದ ಶೆಟ್ಟಿಯವರು ಮಾತನಾಡಿ, 51 ವರ್ಷ ಟೆನ್ನಿಸ್ ಆಟದಲ್ಲಿ ತೊಡಗಿಸಿಕೊಂಡಿದ್ದನ್ನು ಸ್ಮರಿಸಿಕೊಂಡ ಅವರು, ಕ್ರೀಡಾಕೂಟಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿಕೊಂಡು ಬರುತ್ತಿದ್ದೇನೆ. ಇದೀಗ ದಿನೇಶ್ ಕುಂದರ್ ಅವರು ಕ್ರೀಡಾ ಕ್ಯಾಂಪ್ ಆಯೋಜಿಸುವ ಮೂಲಕ ಅಥ್ಲೆಟಿಕ್ಸ್ಗೆ ವಿಶೇಷ ಒತ್ತು ನೀಡುತ್ತಿರುವುದು ಅವಿಸ್ಮರಣೀಯ ಎಂದರು. ಆದರೂ ನಾನು ದಿನೇಶ್ ಕುಂದರನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲದೊಂದು ದಿನೇಶ್ ಕುಂದರ್, ಅವರ ಸಹೋದರ ಲಕ್ಷ್ಮಣ ಕುಂದರ್, ರಾಜ ಕುಂದರ್, 3 ಸಹೋದರರು, ಅವರ ತಂದೆ ಭವನ್ ಶಂಕರ್. ಹಾಗೆ ದಿನೇಶ್ ಕುಂದರ್ನ ಅವರು ಏನು ಸಂಪಾದನೆ ಮಾಡಿದ್ದಾರೆ ಅದರ ಒಂದು ಅಂಶವನ್ನು ಈ ಕ್ರೀಡಾಕೂಟಕ್ಕೆ ಬಳಸುವುದಂದರೆ ಅದು ದೊಡ್ಡ ಕೆಲಸ.
ಯಾಕಂದರೆ ಕೋಚಿಂಗ್ ಕ್ಯಾಂಪ್, ಫ್ರೀ ಕೋಚಿಂಗ್ ಕ್ಯಾಂಪ್ ಎಷ್ಟೋ ವಿದ್ಯಾರ್ಥಿಗಳಿಗೆ, ಅದಲ್ಲದ್ರೆ MR ಪೂವಮ್ಮ ಆಗಲಿ ಯಾರೇ ಆಗಲಿ, ನಾನು ಕೂಡ ಬೀಜಿಂಗಿಗೆ ಹೋಗಿದ್ದೇನೆ, ದಿನೇಶ್ ಕುಂದರ್ ಮತ್ತು ನಾನು ಬೀಜಿಂಗಿಗೆ ಹೋಗಿದ್ದೇವೆ. ಅಲ್ಲಿ ಹೋಗಿ ಇವತ್ತು ಬರಬೇಕಿತ್ತು MR ಪೂವಮ್ಮ, ಬಂದಿದ್ದಾರೆ ಗೊತ್ತಿಲ್ಲ. MR ಪೂವಮ್ಮ ಅವರಿಗೆ ಕೋಚಿಂಗ್ ಕೊಟ್ಟವರು ದಿನೇಶ್ ಕುಂದರ್. ಹಾಗೆ ದಿನೇಶ್ ಕುಂದರನ್ನು ಅಂದಿನಿಂದ ಇಂದಿನವರೆಗೆ ಸಂಬಂಧವನ್ನು ಬೆಳೆಸಿಕೊಂಡು ಬಂದಿದ್ದೇನೆ. ಎಲ್ಲರನ್ನು ನಾನು ಸಂಬಂಧವನ್ನು ಯಾರೂ ಬಾಕಿ ಆಗಲಿಲ್ಲ, ಯಾರು ಬಂದರೂ ನನಗೆ ಪರಿಚಯ ಉಂಟು. ರೀಟಾ ಪಿಂಟ ಈಗ ಇಂಟ್ರಡಕ್ಷನ್ ಮಾಡಿದರು, ಭಾಳ ಒಳ್ಳೆ ರೀತಿಯಲ್ಲಿ ಮಾಡಿದರು. ಹಾಗೆಯೇ ಇನ್ನು ಹೆಚ್ಚಿಗೆ ಏನು ಮಾತನಾಡಲಿಕ್ಕೆ ಉಳಿಲಿಲ್ಲ. ನಮ್ಮ ಕ್ರೀಡಾ ಪ್ರಾಧಿಕಾರದವರು ಎಲ್ಲರೂ ನನಗೆ ಸಹಕಾರವನ್ನು ನೀಡಿದ್ದಾರೆ. ನಾನು ಕೆಲವರಲ್ಲಿ ಸ್ಟೇಟ್ನಲ್ಲಿಯೂ ಅಧ್ಯಕ್ಷನಾಗಿದ್ದೆ, ಉಪಾಧ್ಯಕ್ಷನಾಗಿದ್ದೆ. ಶಟ್ಲ್ ಬ್ಯಾಡ್ಮಿಂಟನ್ನಲ್ಲಿ ಬಾಸ್ಕೆಟ್ಬಾಲ್ ಆಗಲಿ, ಕಬಡ್ಡಿ ಆಗಲಿ ಎಲ್ಲದರಲ್ಲಿ ಸ್ಟೇಟ್ನಲ್ಲಿ ಇದ್ದೆ. ಆದರೆ ಕೆಲವು ಸಾರಿ ಮೀಟಿಂಗ್ ಹೋಗಬೇಕಾಗ್ತದೆ ಅಷ್ಟೇ. ಆದರೆ ನನ್ನ ಬಿಡುವಿನ ಸಮಯದಲ್ಲಿ ಕ್ರೀಡಾ ಕ್ಷೇತ್ರಕ್ಕೆ ನನ್ನಲ್ಲಿ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾಡಿಕೊಂಡು ಬಂದಿದ್ದೇನೆ. ಅದನ್ನು ಗುರುತಿಸುವುದು ದಿನೇಶ್ ಕುಂದರ್ ಒಬ್ಬರೇ ಗುರುತಿಸಿದ್ದಾರೆ. ಈಗ ಇದೇ ವೇಳೆ ಅತಿಥಿಯಾಗಿದ್ದ ಕ್ರೀಡಾ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿರುವ ಹಾಗೂ ಮಂಗಳ ಅಥ್ಲೆಟಿಕ್ ಕ್ಲಬ್ನ ಅಧ್ಯಕ್ಷರಾಗಿ ಕ್ಲಬ್ಗೆ ಭದ್ರ ಬುನಾದಿ ಹಾಕಿರುವ ಹಾಗೂ ಜಿಲ್ಲಾ ಅಥವಾ ವಿವಿಧ ಕ್ರೀಡೆಗಳ ಬೆಳವಣಿಗೆಗೆ ಸದಾ ಪ್ರೋತ್ಸಾಹ ನೀಡುತ್ತಿರುವ, ಇತ್ತೀಚೆಗೆ ಗೌರವ ಡಾಕ್ಟರೇಟ್ಗೆ ಭಾಜನರಾಗಿರುವ ಖ್ಯಾತ ಉದ್ಯಮಿ ಎ ಸದಾನಂದ ಶೆಟ್ಟಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮೀಡಿಯಾ ಪಾರ್ಟ್ನರ್ ಆಗಿ ಸಹಕರಿಸಿದ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರನ್ನು ಸನ್ಮಾನಿಸಲಾಯಿತು. ಹಾಗೂ ತರಬೇತುದಾರರಾದ ನಾಗರಾಜ್ HK, ರಾಯಲ್ ಡಿ ಸಿಲ್ವಾ, ರೋಷನ್ ಬಿ, ತ್ರಿವೇಣಿ ಪಿ, ಹರಿಣಾಕ್ಷಿ, ಜಸ್ಮಿತಾ ಕೊಡಂಕೇರಿ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಯಿತು. ಶಿಬಿರದ ಯಶಸ್ಸಿಗೆ ಸಹಕರಿಸಿದ ನೀಲ್ ಆರ್ ಕುಂದರ್, ಡಾಕ್ಟರ್ ಶಿಕೇರ್, ಮಂಜುಳಾ ಮಲ್ಯ, ಭವಿಷ್, ದಿಯಾ, ಅಹನ್ ಶೆಟ್ಟಿ, ರಿತಿಕಾ, ಮನೀಷಾ, ಮಾನಸ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದರು. ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷ ಲಾರೆನ್ಸ್ ಡಿಸೋಜಾ, ಐಡಿಯಲ್ ಚಿಕನ್ ಮಾಲಕ ವಿನ್ಸೆಂಟ್ ಕುಟಿನ್ನ, ದಕ್ಷಿಣ ಕನ್ನಡ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ನಿರ್ದೇಶಕ ಪ್ರದೀಪ್ ಡಿಸೋಜಾ, ಮಂಗಳೂರು ಅಥ್ಲೆಟ್ಸ್ ಕೋಶಾಧಿಕಾರಿ ಕೃಷ್ಣ ಶೆಣೈ, ಅಥ್ಲೆಟಿಕ್ ಕೋಚ್ ದಿನೇಶ್ ಕುಂದರ್ ಮತ್ತಿತರರು ಉಪಸ್ಥಿತರಿದ್ದರು. ಗೀತಾ ಪಿ ಅವರು ಕಾರ್ಯಕ್ರಮ ನಿರೂಪಿಸಿದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.